ಮಂಜೇಶ್ವರ ಸಹಿತ ಎಲ್ಲ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಯೋಜನೆ ಸಿದ್ಧಪಡಿಸಿದ್ದು, ಅದರಂತೆ ಮಂಜೇಶ್ವರ ರೈಲು ನಿಲ್ದಾಣ ಅಭಿವೃದ್ಧಿಗೆ ಹಾಗೂ ಪ್ಲಾಟ್ಫಾರ್ಮ್ ನವೀಕರಣಕ್ಕೆ 2.10 ಕೋಟಿ ರೂಪಾಯಿ ಒದಗಿಸಲಾಗುವುದು ಎಂದು ರಾಷ್ಟ್ರೀಯ ಯಾಂತ್ರಿಕ ನಿಗಮ ಅಧ್ಯಕ್ಷ ಪಿಕೆ ಕೃಷ್ಣದಾಸ್ ಹೇಳಿದ್ದಾರೆ. ಮಂಜೇಶ್ವರ ರೈಲು ನಿಲ್ದಾಣಕ್ಕೆ ಭಾನುವಾರ ಭೇಟಿ ನೀಡಿದ ಅವರು ನಿಲ್ದಾಣದ ಕುಂದುಕೊರತೆಯನ್ನು ಪರಿಶೋಧಿಸಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿ ಮಾತನಾಡಿದರು. 2 കോടി ഈ 1, 2, 3 പ്ലാറ്റ്ഫോമുകളുടെ ഉയരം വർദ്ധിപ്പിക്കുന്നതിന് വേണ്ടി 2,10,00,000 രൂപ റെയിൽവേ അനുവദിച്ചിട്ടുണ്ട്. ഈ റെയിൽവേ മഞ്ചേശ്വരം റെയിൽവേ സ്റ്റേഷനിലെ പ്ലാറ്റ്ഫോം 1, 2, 3 പ്ലാറ്റ്ഫോം ഉയർത്തുന്ന ജോലി ഈ ഓഗസ്റ്റ് മാസം 20-ആം തീയതിക്കുള്ളിൽ ആരംഭിക്കും എന്നുള്ളതാണ് പ്രതീക്ഷിക്കുന്നത്. ഏതായാലും ഇത് വളരെ പെട്ടെന്ന് തന്നെ ഈ ജോലി നിർമ്മാണ പ്രവർത്തനം ആരംഭിക്കും. വളരെ പെട്ടെന്ന് തന്നെ പൂർത്തിയാക്കാനും തയ്യാറാകും. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.